ಈ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಸಂಪ್ರದಾಯ ಜನಪದದ ಕಲೆಗಳಿದ್ದಾವೆ ಮತ್ತು ಇವೆಲ್ಲವೂ ಕೂಡ ನಮ್ಮ ಹಿಂದುತ್ವದ ಬೇರುಗಳಿವೆ. ಹಿಂದುತ್ವ ಉಳಿಸುವಂಥ ಪ್ರಕ್ರಿಯೆಗಳು, ಅದು ಕಂಬಳ ಇರಬಹುದು, ಯಕ್ಷಗಾನ ಇರಬಹುದು. ವಿಶೇಷವಾದ ನಾನು ಗಮನಿಸಿದ್ದು ಅಂತಂದರೆ ಭಜನಾ ಮಂಡಳಿಗಳು. ಒಂದು ಗ್ರಾಮದಲ್ಲಿ ಕನಿಷ್ಠ ಒಂದಾದರೂ ಇದ್ದೇ ಇರುತ್ತೆ, ಒಂದಕ್ಕೂ ಹೆಚ್ಚಿದ್ದಾವೆ. ಆದರೆ ಪ್ರತಿಯೊಂದು ಗ್ರಾಮದಲ್ಲಿ ಭಜನಾ ಮಂಡಳಿಗಳು ಅದ್ಭುತವಾದವು. ಯುವಕರಲ್ಲಿ, ಯುವತಿಯರಲ್ಲಿ, ಬಾಲಕರಲ್ಲಿ ಇವತ್ತು ಆ ಭಕ್ತಿ ಭಾವನೆ ಮೂಡಿಸುವಂಥ ಕುಣಿತದ ಭಜನೆ, ಕುಳಿತು ಭಜನೆ ಎರಡೂ ಅದ್ಭುತವಾಗಿದೆ. ಸೊ ಅವ್ರಿಗೆ ಯಾವುದೇ ರೀತಿ ಸವಲತ್ತಿಲ್ಲ ಸರ್ಕಾರ. ನಾವು ಹಿಂದೂ ಸಂಸ್ಕೃತಿ ನಾವು ಇದು ಮಾಡೋರು ಅಂತ ಹೇಳುವಂಥವರು ಕೂಡ ನೀವು ಗಮನಿಸಲಿಲ್ಲಲ್ಲ. 3 ವರ್ಷ ನಿಮ್ಮ ಆಡಳಿತದಲ್ಲಿ ಒಂದು ಬಜೆಟ್ನಲ್ಲಿ ಒಂದು ಸ್ವಲ್ಪ ಅವರಿಗೆ ಅವ್ರ ಕಡೆಗೆ ಗಮನಿಸಲಿಲ್ಲಲ್ಲ. ಈಗ ನಿನ್ನೆ ಯಕ್ಷಗಾನದ ಸಮ್ಮೇಳನ ಆಯಿತು, ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯಲ್ಲಿ ಸಮ್ಮೇಳನ ಆಯಿತು. ನಾನು ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಆದರೆ 3 ವರ್ಷದ ಕೊನೆಯ ಗಳಿಗೆಯಲ್ಲಿ, ಅಂದರೆ ಚುನಾವಣೆ ಸಮಯದಲ್ಲೇ ನೆನಪಾಯ್ತಾ ನಿಮಗೆ? ಮುಂಚೆ ಆಗಿದ್ದರೆ ಅವ್ರ ಬೇಡಿಕೆಗಳನ್ನು ಈಡೇರಿಸ್ಬೋದಾಗಿತ್ತಲ್ಲ. ಅವರು ಸಾಕಷ್ಟು ಬೇಡಿಕೆಗಳಿದ್ದಾವೆ, ಅದನ್ನು ಇಲ್ಲ. ಅಂದರೆ ಕೊನೆಗೆ ಹೇಳಿ ಮೂಗಿಗೆ ತುಪ್ಪ ಸವರುವಂಥ ಸಮ್ಮೇಳನ ಮಾಡಿ ಅದರ ಲಾಭ ತಗೊಳ್ಳುವಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಪ್ರಾಮಾಣಿಕವಾಗಿ 3 ವರ್ಷದಲ್ಲಿ ನೀವು ಮಾಡಿದರೆ, ಪ್ರಾರಂಭದಲ್ಲೇ ಇದನ್ನೆಲ್ಲ ಗಮನಿಸಿದರೆ, ಆವಾಗ ಈಗ ತುಳು ಭಾಷೆ ಸಂಬಂಧಪಟ್ಟಾಗ ಈಗ ಚರ್ಚೆ ಪ್ರಾರಂಭ ಆಗಿದೆ. ಯಾಕೆ 3 ವರ್ಷದಲ್ಲಿ ನೀವು ಯೋಚನೆ ಮಾಡಲಿಲ್ಲ? ನಾನು ಈ ಧಾರ್ಮಿಕ ದತ್ತಿ ಇಲಾಖೆಯ ಜೊತೆನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯವರಿಗೂ ನಾನು ಹೇಳ್ತೀನಿ, ಆ ಇಲಾಖೆಯವರಿಗೂ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಇಲ್ಲಿಯ ಸಾಂಸ್ಕೃತಿಕ ಈ ಸಂಪ್ರದಾಯದ ನೆನಪಾಗಲೇ ಇಲ್ವಾ? ಯಕ್ಷಗಾನದಲ್ಲೂ ನೀವು ಯಕ್ಷಗಾನಕ್ಕೂ ನಿಮ್ಮ ಇಲಾಖೆಯಿಂದ ಪ್ರೋತ್ಸಾಹವನ್ನು ಕೊಡಬಹುದು. ಇನ್ನು ಭಜನಾ ಮಂಡಳಿಗಳಿಗೆ ಅವಕಾಶ ಇದೆ, ಕೊಡುವಂಥದ್ದು ಅವಕಾಶ ಇದೆ. ಕೋಲಾಗಳಿಗೆ ಅವಕಾಶ ಇದೆ. ಹೀಗೆ ಎಲ್ಲ ಪ್ರಕ್ರಿಯೆಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೂ ಕೂಡ ಪ್ರೋತ್ಸಾಹವನ್ನು, ಸಹಾಯವನ್ನು, ಮಾಶಾಸನವನ್ನು ಕೊಡುವಂಥದ್ದು ಅದಕ್ಕೆ ಇದೆ. ಹಾಗಾದರೆ ಯಾಕೆ ನೆನಪಾಗಲಿಲ್ಲ ನಿಮಗೆ? ನೀವು ಬರೀ 3 ವರ್ಷ ಹಾಗಾದರೆ ಏನು ಮಾಡಿದಿರಿ ಅಂತ ಅನ್ನುವಂಥದ್ದು ಸ್ವಲ್ಪ ನಿಮ್ಮದು ಬಹಿರಂಗಪಡಿಸಿ. ಅದಕ್ಕೆ ನಾನು ಈ ಬರುವಂಥ ಬಜೆಟ್ನಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ಈ ಎಲ್ಲ ಅಂಶಗಳನ್ನು ಗಮನಿಸಿ ಬಜೆಟ್ನಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಎಲ್ಲ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಕೂಡಲೇ ಜಾರಿಯಲ್ಲಿ ತರುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಾನು ಈ ಚುನಾವಣೆಯ ನಾಟಕವನ್ನು ಘೋಷಣೆ ಮಾಡುವಂಥ ಪ್ರಕ್ರಿಯೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ನಿಮ್ಮ ಭಕ್ತಿ ಭಾವನೆಯಿಂದ ಸಂಪ್ರದಾಯ, ಸಂಸ್ಕೃತಿ, ಹಿಂದುತ್ವ ಉಳಿವಿಗೋಸ್ಕರ ಇದನ್ನು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.